ಉಡುಪಿ ಜಿಲ್ಲೆಯಲ್ಲಿ 78.87% ಮತದಾನವಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ 34 ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ನಿನ್ನೆ ಮತದಾನ ನಡೆದ ಬಳಿಕ ಆಯಾ ತಾಲೂಕು ಕೇಂದ್ರಗಳಲ್ಲಿ ಡಿಮಸ್ಟರಿಂಗ್ ಕಾರ್ಯ ನಡೆದು ಉಡುಪಿ ವಿಧಾನಸಭಾ ಕ್ಷೇತ್ರದ ಕೆಲವು ಇವಿಎಂ ಯಂತ್ರ ಹಾಗೂ ವಿವಿಪ್ಯಾಟ್ ಉಡುಪಿಯ ಕುಂಜಿಬೆಟ್ಟುವಿನಲ್ಲಿರುವ ಟಿ.ಎ.ಪೈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರಚಿಸಲಾದ ಸ್ಟ್ರಾಂಗ್ ರೂಮ್ಗೆ ತರಲಾಗಿದೆ. ಇನ್ನು ಕುಂದಾಪುರ ಹಾಗೂ ಕಾರ್ಕಳದ ಮತಗಟ್ಟೆಗಳ ಮತಯಂತ್ರಗಳನ್ನು ಆಯಾಯ ತಾಲೂಕು ಕೇಂದ್ರದಲ್ಲಿ ಡಿಮಸ್ಟರಿಂಗ್ ಬಳಿಕ ಭದ್ರತೆ ಒದಗಿಸಿ ಇಡಲಾಗಿತ್ತು. ಇಂದು ಮುಂಜಾನೆ ಸ್ಟ್ರಾಂಗ್ ರೂಮ್ಗೆ ತರಲಾಗಿದ್ದು, ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿಡುವ ಕಾರ್ಯ ನಡೆಯುತ್ತಿದೆ. ಮತದಾನದೊಳಗಾಗಿ ಸ್ಟ್ರಾಂಗ್ ರೂಮ್ಗೆ ಸೇರಿದ ಮತಯಂತ್ರಗಳಿರುವ ಕೊಠಡಿಗೆ ಭದ್ರತೆಗೆ ಒದಗಿಸಿ ಬೀಗ ಮುದ್ರೆ ಒತ್ತಲಾಗಿದೆ. ಮೇ 15ರಂದು ತೆರೆಯಲಿರುವ ಸ್ಟ್ರಾಂಗ್ ರೂಮ್ ಅಭ್ಯರ್ಥಿಗಳ ಭವಿಷ್ಯ ಮುಂದಿಡಲಿದೆ.